ಈ ಕಾರ್ಯಕ್ರಮದ ಪ್ರಾಯೋಜಕರು ವೈಷ್ಣವಿ ಅಗರಬತ್ತಿ, ನಿಮ್ಮ ಮನೆಯ ಅದೃಶ್ಯ ಅಲಂಕಾರ. ನಾಮವ ನಿತ್ಯ ನುಡಿದರೆ ಮರೆವುದು ಎಲ್ಲ ವಿಘ್ನಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ನಿರ್ಮಲ ಮನದೆ ನಿನ್ನ ಪೂಜಿಸೆ ಸಫಲವು ಎಲ್ಲ ಕಾರ್ಯಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ಮಲ್ಲೇಶ್ವರದ ಗುಡ್ಡದೆ ನೆಲೆಸಿಹ ಮಹಿಮಾನ್ವಿತನೇ ವಿದ್ಯಾನನ. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ಬಸವನ ಗುಡಿಯಲ್ಲಿ ಭವ್ಯತೆಯಿಂದ ಭಕ್ತರ ಸಲಹುವ ಗಜಾನನ. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ. ಮಂಗಳೂರಿನ ಹೃದಯ ಭಾಗದಲ್ಲಿರುವ ಶ್ರೀ ಶರವು ಮಹಾಗಣಪತಿ ದೇವಸ್ಥಾನ ಸುಮಾರು 800ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ಕ್ಷೇತ್ರಗಳಲ್ಲೊಂದು. ಅರಸೀಕೆರೆಯಲ್ಲಿ ಅಕ್ಕರೆಯಿಂದ ಅಗಾಧ ಗಾತ್ರದೆ ಮೆರೆವವನೇ. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ಉಳೂರಿನಲ್ಲಿ ಗೌರವದಿಂದ ಭಕ್ತರ ಪೂಜೆಯ ಪಡೆವವನೇ. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ದಿನಂಪ್ರತಿ ಕೈ ಮುಗಿದು ಹೋಗುವ ಭಕ್ತರನ್ನ ಕಾಣಬಹುದು. ತಿಪಟೂರಿನಲ್ಲಿ ತನ್ಮಯನಾಗಿಹ ತತ್ವಜ್ಞಾನ ಪ್ರಿಯ ಗಣೇಶನೇ. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ಮೈಸೂರಿನಲ್ಲಿ ಮೂಷಿಕ ವಾಹನನೆ ವರಗಳ ತರುತ್ತಾ ನಿಂತವನೇ. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ. ಪಾಹಿ ಪಾಹಿ ವಿನಾಯಕ, ತ್ರಾಹಿ. ಸ್ಥಳ ಪುರಾಣ ಮತ್ತು ಇತಿಹಾಸ ನೋಡೋದಾದ್ರೆ ಶರವು ಹೆಸರಿನ ಹಿನ್ನೆಲೆ. ಶರ ಎಂದರೆ ಸಂಸ್ಕೃತ ಹಾಗೂ ಕನ್ನಡದಲ್ಲಿ ಬಾಣ ಎಂದರ್ಥ. ಸುಮಾರು 8ನೇ ಶತಮಾನದ ಹಿಂದೆ ತುಳುನಾಡನ್ನ ಆಳುತ್ತಿದ್ದ ವೀರಬಾಹು ಎಂಬ ರಾಜನು ಬೇಟೆಗೆ ತೆರಳಿದ್ದಾಗ ಹುಲಿಯನ್ನ ಕೊಲ್ಲಲು ಬಾಣ ಹೂಡಿದನು. ಆ ಬಾಣ ಆಕಸ್ಮಿಕವಾಗಿ ಪಕ್ಕದಲ್ಲಿದ್ದ ಹಸುವಿಗೆ ತಾಗಿ ಹಸು ಮೃತಪಟ್ಟಿತು. ತಾನರಿಯದೇ ಮಾಡಿದ ಈ ಗೋಹತ್ಯೆಯ ಪಾತಕದಿಂದ ಮುಕ್ತಿ ಪಡೆಯಲು ರಾಜ ವೀರಬಾಹುವು ಭಾರದ್ವಾಜ ಮುನಿಗಳನ್ನ ಆಶ್ರಯಿಸಿದ. ಮುನಿಗಳ ಸೂಚನೆಯಂತೆ ರಾಜನು ಹಸು ಮೃತಪಟ್ಟ ಜಾಗದಲ್ಲಿ ಒಂದು ಪುಷ್ಕರಣಿ ನಿರ್ಮಿಸಿ ಶರತೀರ್ಥ ಎಂದು ಹೆಸರಿಟ್ಟರು. ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಬಾಣದಿಂದಾಗಿ ಉಂಟಾದ ಪ್ರಸಂಗವಾದ್ದರಿಂದ ಈ ಕ್ಷೇತ್ರವು ಶರವು ಎಂದು ಇಲ್ಲಿ ಪ್ರತಿಷ್ಠಾಪಿಸಿದ ಶಿವಲಿಂಗಕ್ಕೆ ಶ್ರೀ ಶರಭೇಶ್ವರ ಎಂದು ಹೆಸರು ಬಂತು.
ದೇವಸ್ಥಾನದ ಎದುರಿನಲ್ಲಿ ಅಶ್ವತ್ಥ ವೃಕ್ಷವನ್ನ ನೋಡಬಹುದು. ಅದರ ಕೆಳಗಡೆ ನಾಗನ ಮೂರ್ತಿಯನ್ನ ಕಾಣಬಹುದು. ದೇವಸ್ಥಾನದ ಪಕ್ಕದಲ್ಲಿಯೇ ಪುಷ್ಕರಣಿಯನ್ನ ಕಾಣಬಹುದು. ಶ್ರೀ ಕ್ಷೇತ್ರದ ಭಕ್ತರಲ್ಲೊಬ್ಬರಾದ ಪ್ರಸನ್ನ ರವಿ ಈ ರೀತಿ ಹೇಳುತ್ತಾರೆ. ಸೋಷಲ್ ವರ್ಕರ್ ಹೌದು, ಆದರೆ ಈ ದೇವಸ್ಥಾನದ ಡಿವೋಟಿ ಕೂಡ. ಯಾಕೆಂದರೆ ಕಳೆದ ಎಷ್ಟು ವರ್ಷ ಅಂತ ಹೇಳಲಿಕ್ಕೆ ಆಗೋದು, ನನಗೊಂದು 30 ವರ್ಷ ಜಾಸ್ತಿ ಆಗಿರ್ಬೋದು. ಯಾಕೆಂದರೆ ನಾನು ವ್ಯಾಸಂಗ ಮಾಡ್ತಿದ್ದ ಶಾಲೆ ಸಹ ಇಲ್ಲೇ ಕಾರ್ ಸ್ಟ್ರೀಟ್. ಆ ಕಾರ್ ಸ್ಟ್ರೀಟ್ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಇರುವಾಗಲೇ ನಮಗೆ ಒಂದು ಶರವ್ ದೇವಸ್ಥಾನಕ್ಕೆ ಬರುವ ಅಭ್ಯಾಸ. ಯಾಕೆಂದರೆ ಇಲ್ಲಿ ಯಾವತ್ತೂ ಒಂದು ಪ್ರಾರ್ಥನೆ ಮಾಡಿ ಹೋಗುವಂಥದ್ದು ಕಲಿಯುವಾಗ ಆಗಲಿ, ಪ್ರತಿಯೊಬ್ಬರು ಮಂಗಳೂರಿನವರಾಗಲಿ ಪ್ರತಿಯೊಂದು ಕಡೆಯಲ್ಲಿ ಗಣಪತಿ ದೇವಸ್ಥಾನ ಇಲ್ಲಿ ಕೇಳುವಾಗ ಶರವ್ ದೇವಸ್ಥಾನ, ತಂದೆ ಮಗ ಒಟ್ಟಾಗಿ ಇರುವಂಥ ಇಲ್ಲಿ ದೇವಸ್ಥಾನ. ಹಾಗಾದರೆ ಬೇಡಿದ್ದನ್ನು ಖಂಡಿತ ಇಲ್ಲಿ ಗಣಪತಿ ಕೊಡ್ತಾನಂತ. ಏಕೆಂದರೆ ನನ್ನ ಒಂದು ಅನುಭವದಲ್ಲಿ ನಾನು ಸಹ ಇಲ್ಲಿ ಆರಾಧಕಳಾಗಿ ತುಂಬ ಸಮಯ ಆಯಿತು ಬರದೆ. ಆದರೆ ಇವತ್ತೊಂದು ಕಾರ್ಯಕ್ರಮದ ನಿಮಿತ್ತ ಬರುವಾಗ ನನಗೆ ಆ ಕಾರ್ಯಕ್ರಮ ಸ್ವಲ್ಪ ಪೋಸ್ಟ್ಪೋನ್ ಆಯಿತು ಒಂದು ಕಡೆಗೆ ಹೋಗುವಾಗ. ಹೀಗೆ ಸುತ್ತಿ 2 ಸಲ ಬರುವಾಗ ಶರವ್ ದೇವಸ್ಥಾನಕ್ಕೆ ಹೋಗುವ ಅಂತ ಆಯಿತು. ಯಾಕೆ ಗೊತ್ತಿಲ್ಲ, 2 ಸಲ ರೌಂಡ್ ಹೊಡೆದೆ ಗಾಡಿಯಲ್ಲಿ. ಶರವ್ ದೇವಸ್ಥಾನಕ್ಕೆ ಬಂದು ಹಿಡಿಯುವಾಗ ಇವತ್ತು ಇಲ್ಲಿ ಪೂಜೆಗಳಾಗ್ತಾಯಿತ್ತು, ಹೋಮ ಆಗ್ತಾಯಿತ್ತು. ನನಗೂ ಭಾರಿ ಖುಷಿ ಆಯಿತು. ಯಾಕೆಂದರೆ ನಾನು ಒಂದು ಶಿವನ ಆರಾಧಕಳು, ಎಷ್ಟೋ ವರ್ಷದಿಂದ ಶಿವನ ಒಂದು ವ್ರತ ಹಿಡಿಯೋಳು ಸೋಮವಾರ. ಹಾಗೆ ಯಾವತ್ತೂ ನನಗೆ ಇಲ್ಲಿ ಗಣಪತಿ ಶಿವ ಹತ್ತಿರ ಇದ್ದಾರೆ. ಈ ಶರವ್ ದೇವಸ್ಥಾನಕ್ಕೆ ಬಂದವರು ಯಾರೂ ದೇವರು ಕೈ ಬಿಡಲಿಲ್ಲ. ಯಾಕೆಂದರೆ ಉದಾಹರಣೆ ನಾನೇ ಇವತ್ತು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ರು, ಈ ಸಾನ್ನಿಧ್ಯದಲ್ಲಿ ಕಲ್ತಿದ್ರು, ಇಲ್ಲಿದು ಗಣಪತಿ ಮತ್ತು ಶಿವ ನನ್ನನ್ನು ಎಲ್ಲೂ ಕೆಳಗೆ ಹೋಗಲಿಕ್ಕೆ ಬಿಡಲಿಲ್ಲ. ಹಾಗಾಗಿ ನಾನು ಆ ಒಂದು ಗಣಪತಿಗೆ ಮತ್ತು ಶಿವನಿಗೆ ಇನ್ನೊಮ್ಮೆ ಮಗದೊಮ್ಮೆ ನಾನು ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ. ಎಲ್ಲರೂ ಏನಾದರೂ ತೊಂದರೆ ಇದ್ದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ದೇನೆ. ವಿಘ್ನಗಳ ಕಳೆಯುವ ವಿಘ್ನೇಶ ದೇವನೇ, ಸಂಕಷ್ಟಗಳನ್ನೆಲ್ಲ ಪರಿಹರಿಸು ನೀ. ವಿಘ್ನಗಳ ಕಳೆಯುವ ವಿಘ್ನೇಶ ದೇವನೇ, ಸಂಕಷ್ಟಗಳನ್ನೆಲ್ಲ ಪರಿಹರಿಸು ನೀ. ಭಾದ್ರಪದ ಶುಕ್ಲ ಚೌತಿಗಿಳಿದು ಬಾಬಾ, ಭಕುತ ಜನರ ಸೇವೆಗೊಲಿದು ಹರಸು ಬಾಬಾ. ಕಾಲಕ್ರಮೇಣ ದೇವಾಲಯದ ದಕ್ಷಿಣ ಗೋಡೆಯಲ್ಲಿ ಶ್ರೀ ದಶಭುಜ ಮಹಾಗಣಪತಿಯು ಸ್ವಯಂಭೂ ಆಗಿ ಮೂಡಿಬಂದರು. ಶ್ರೀ ಗಣೇಶನ ಆಗಮನದ ನಂತರ ಈ ಕ್ಷೇತ್ರವು ಶ್ರೀ ಶರವು ಮಹಾಗಣಪತಿ ಕ್ಷೇತ್ರವೆಂದೇ ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯಿತು. ದೇವಸ್ಥಾನದ ಹೊರಸುತ್ತಿನಲ್ಲಿ ಶ್ರೀ ರಕ್ತೇಶ್ವರಿ ಗುಡಿಯನ್ನ ಕಾಣಬಹುದು. ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೇ, ಡಮರುಗ ಹಸ್ತ ಸುಪುತ್ರ ಮುಕ್ತಿ. ಗರ್ಭಗುಡಿಯಲ್ಲಿ ಪೂಜೆಗೊಳ್ಳುವ ಶ್ರೀ ಶರಭೇಶ್ವರನನ್ನ ನೋಡಬಹುದು.
ಗರ್ಭಗುಡಿಗೆ ಹೊಂದಿಕೊಂಡಂತೆ ದಕ್ಷಿಣಕ್ಕೆ ಮುಖ ಮಾಡಿದ ಗಣಪತಿ ದೇವರ ಗುಡಿಯನ್ನ ಕಾಣಬಹುದು. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ದಿನಂಪ್ರತಿ ಶ್ರೀ ಕ್ಷೇತ್ರದಲ್ಲಿ ಗಣಪತಿ ಹೋಮ ನಡೆಯುತ್ತದೆ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ತುಂಬುರು ನಾರದ ವಂದಿತ ವಿಘ್ನನಾಶನೇ, ತುಂಬುರು ನಾರದ ವಂದಿತ ವಿಘ್ನನಾಶನೇ. ಹೇರಂಬ ಗಣಪತಿಯೇ ನಿನಗೆ ವಂದನೆ, ಹೇರಂಬ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೇ, ಡಮರುಗ ಹಸ್ತ ಸುಪುತ್ರ ಮುಕ್ತಿದಾತನೇ. ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೇ, ಡಮರುಗ ಹಸ್ತ ಸುಪುತ್ರ ಮುಕ್ತಿದಾತನೇ. ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ, ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ. ಆನಂದ ಗಣಪತಿಯೇ ನಿನಗೆ ವಂದನೆ, ಆನಂದ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಶ್ರೀ ಕ್ಷೇತ್ರದ ಆನುವಂಶಿಕ ಅರ್ಚಕರು ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿಯಾದ ಎಸ್ ರಾಘವೇಂದ್ರ ಶಾಸ್ತ್ರಿ ಈ ರೀತಿ ಪೂಜಾ ವಿಧಿ ವಿಧಾನಗಳ ಕುರಿತು ವಿವರಿಸುತ್ತಾರೆ. ಶರ್ವ ಮಹಾಗಣಪತಿ ದೇವಸ್ಥಾನ ಸಾಧಾರಣ 11ನೇ ಶತಮಾನದಲ್ಲಿ ನಿರ್ಮಾಣ ಆದ ದೇವಸ್ಥಾನ. ಮೊದಲಿಗೆ ಇಲ್ಲಿ ಈಶ್ವರನ ಪ್ರತಿಷ್ಠೆಯಾಗಿ ನಂತರ ಮಹಾಗಣಪತಿ ದೇವರ ಉದ್ಭವ ದಕ್ಷಿಣ ಮುಖ ಆಗಿ ಆಯಿತು. ಈ ದೇವಸ್ಥಾನದಲ್ಲಿ ನಿತ್ಯ ಗಣಹೋಮ ಸೇವೆ ನಡೀತದೆ, ಈಶ್ವರ ದೇವರಿಗೆ ಅಭಿಷೇಕ ಸೇವೆ ನಡೆಯುತ್ತದೆ. ಇಲ್ಲಿ ಶಿವರಾತ್ರಿಯ ಕಾಲದಲ್ಲಿ ಶತರುದ್ರಾಭಿಷೇಕ ಅಭಿಷೇಕ ಸೇವೆ, ಹಾಗೆ ಚಾಂದ್ರಮಾನ ಯುಗಾದಿಯಿಂದ 9 ದಿವಸದ ಕಾಲಾವಧಿ ಉತ್ಸವ ನಡೀತದೆ. ಆ ಕಾಲದಲ್ಲಿ ದೇವರುಗಳನ್ನು ತಲೆಯಲ್ಲಿಟ್ಟು ಬಲಿ ಬರುವಂತಹ, ಹಾಗೆ ದೇವರನ್ನು ವಾಹನ ಚಂದ್ರಮಂಡಲದಲ್ಲಿ ಹಾಗೂ ಪಲ್ಲಕ್ಕಿಯಲ್ಲಿ ಪೇಟೆ ಸವಾರಿ ಮಾಡುವಂಥದ್ದು ಇದೆ. ಹಾಗೆ ಅನಂತರ ನಾಗರ ಪಂಚಮಿ ಅದು ಇಲ್ಲಿ ನಡೀತದೆ. ಮುಂದೆ ಮಹಾಗಣಪತಿಗೆ ಭಾದ್ರಪದ ಶುಕ್ಲ ಪಕ್ಷ ಚೌತಿ ಅಂದು ದೊಡ್ಡ ಗಣಹೋಮ 128 ಕಾಯಿ ಗಣಹೋಮ ಹಾಗೂ 5,000 ತೆಂಗಿನಕಾಯಿಯ ಪಲ್ಲ ಪೂಜೆ, ಕಬ್ಬಿನಲ್ಲಿ ಕಟ್ಟಿದಂಥ ವಿಶೇಷ ಪಲ್ಲದಲ್ಲಿ ದೇವರಿಗೆ ಆಹುತಿಯನ್ನು ಕೊಟ್ಟು ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಆ ದಿವಸ ಇಡೀ ಮಂಗಳೂರಿನ ಲಕ್ಷಾಂತರ ಭಕ್ತರು ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಮುಡಿಗಂಧ ಪ್ರಸಾದ ಕೊಳ್ತಾರೆ. ಅನಂತರ ವ್ರತ ಇಲ್ಲಿ ಜೋಡು ಕಲಶ ಇಟ್ಟು ಅನಂತರ ವ್ರತ ನಡೀತದೆ. ಆ ದಿನ ರಾತ್ರಿ ದೇವರ ಪಲ್ಲಕ್ಕಿ ಬಂಡಿಯಲ್ಲಿ ಪೇಟೆ ಸವಾರಿ ಮಾಡ್ತಾರೆ. ಅದರ ನಂತರ ನವರಾತ್ರಿ ಟೈಮ್ನಲ್ಲಿ ಆಯುಧ ಪೂಜೆ ವಿಶೇಷ ಸೇವೆ
ಎಲ್ಲ ವಾಹನಗಳು ಖರೀದಿ ಮಾಡಿದವರು, ಹಳೆಯ ವಾಹನದವರು ಆ ದಿನ ತಮ್ಮ ತಮ್ಮ ವಾಹನವನ್ನು ತಂದು ಇಲ್ಲೇ ಪೂಜೆ ಮಾಡಿಸಿ ಹೋಗ್ತಾರೆ. ಅನಂತರ ದೀಪೋತ್ಸವ ಕಾರ್ತಿಕ ಮಾಸದ ದ್ವಾದಶಿ ಮತ್ತು ತ್ರಯೋದಶಿಯ ದಿವಸ ಮನ್ನಗುಡ್ಡೆ ಗುರ್ಜಿ ಹೇಳೋ ವಿಶೇಷ ಸಾಧಾರಣ 150ಕ್ಕೂ ಹೆಚ್ಚಿನ ವರ್ಷದ ಗುರ್ಜಿ ಉತ್ಸವ ನಡೀತದೆ. ದೇವರು ಇಡೀ ರಾತ್ರಿ ಊರನ್ನು ಸಂಚಾರ ಮಾಡಿ ಭಕ್ತರ ಬಳಿಗೆ ಹೋಗಿ ಪೂಜೆಯನ್ನು ಸೇವೆಯನ್ನು ತಗೊಳ್ತಾರೆ. ಇಲ್ಲಿಯ ಸೇವೆ ಅಂತ ಹೇಳಿದರೆ ಮಹಾಗಣಪತಿ ದೇವರಿಗೆ ದುರ್ವಾರ್ಚನೆ, ಆರತಿ ಸೇವೆ, ಗಣೋಮ ಸೇವೆ, ಹೂವಿನ ಪೂಜೆ ಸೇವೆ, ರಂಗಪೂಜೆ ಸೇವೆ ಅಂತ, ಹಾಗೆ ಅಪ್ಪ ಸೇವೆ, ಅದು ಇಲ್ಲಿ ವಿಶೇಷ ಸೇವೆಗಳು. ಈಶ್ವರ ದೇವರಿಗೆ ಬಿಲ್ವಪತ್ರಾರ್ಚನೆ, ರುದ್ರಾಭಿಷೇಕ, ಕಾರ್ತಿಕ ಪೂಜೆ ಸೇವೆ, ಪಂಚಾಮೃತಾಭಿಷೇಕ ಸೇವೆ ಅಂತೇಳಿ ವಿಶೇಷ ಸೇವೆಗಳಿದೆ. ನಾಗಬ್ರಹ್ಮ ದೇವರಿಗೆ ತಂಬಿಲ ಸೇವೆ, ಹಾಗೆ ಪಂಚಾಮೃತ ಸೇವೆ, ಹಾಗೆ ಅಶ್ವತ್ಥನಾರಾಯಣ ಪೂಜೆಗಳೆಲ್ಲ ನಡೀತದೆ. ಇಲ್ಲಿ ಬರುವಂಥ ಎಲ್ಲ ಭಕ್ತರುಗಳು ಅವರವರ ಮನಸ್ಸಿಗೆ ಕಂಡುಬಂದಂಥ ಸೇವೆಯನ್ನು ಕೊಟ್ಟು ಭಕ್ತಿಯಿಂದ ಅವರ ಅಭಿಷ್ಟಗಳನ್ನು ನೆರೆಸಿಕೊಳ್ಳುವಂಥ ಕಾರ್ಯ ನಡೀತಾ ಇದೆ. ದೇವರಿಗೆ ನಾವು ಸೇವೆ ಕೊಡಬೇಕು ಅಂತಿಲ್ಲ, ಅದು ನಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ನಾವು ದೇವರ ಹತ್ರ ಬೇಡಿ ನಮ್ಮ ಕೈಲಾದಷ್ಟು. ಯಾಕಂತ ಹೇಳಿದರೆ ನಾವು ಹುಟ್ಟುವಾಗ ತುಂಬ ಋಣಗಳನ್ನು ಪಡೆದಿರ್ತೇವೆ ಅಂತೆ. ಹುಟ್ಟುವಾಗ ಹುಟ್ಟಿಸಿ ಕೊಟ್ಟದಕ್ಕೆ, ನಮ್ಮನ್ನು ಮನುಷ್ಯ ಜನ್ಮಕ್ಕೆ ಕೊಟ್ಟದ್ದಕ್ಕೆ ದೇವರಿಗೆ ಮೊದಲಾಗಿ ನಾವು ಕೃತಾರ್ಥರಾಗಬೇಕು. ಅದಕ್ಕೆ ನಮ್ಮ ಗಳಿಕೆಯ ಒಂದು ಪಾಲನ್ನು ಸತ್ಕಾರ್ಯಕ್ಕೆ, ಧರ್ಮ ಕಾರ್ಯಕ್ಕೆ ಕೊಡಬೇಕು ಅಂತ ಉಂಟು. ಆ ಪ್ರಕಾರದಲ್ಲಿ ಎಷ್ಟೋ ಭಕ್ತರು ಇಲ್ಲಿಯ ದೇವರ ಸೇವೆ ಮಾಡಿ ಕೃತಾರ್ಥರಾಗಿದ್ದಾರೆ. ನೆನೆಸಿಕೊಂಡಂಥ ಕೆಲಸಗಳನ್ನು ಅವರು ನಡೆಸಿಕೊಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ ಈಗಾಗಲೇ ಬ್ರಹ್ಮಕಲಶ ಆಗಿದೆ, ಜೀರ್ಣೋದ್ಧಾರ ಆಗಿ ಇಲ್ಲಿ ಒಳಗಿನ ಇಡೀ ದೇವಸ್ಥಾನದಲ್ಲಿ ನೆಲಹಾಸನ್ನು, ಕಲ್ಲಿನ ನೆಲಹಾಸನ್ನು ಹಾಕಿ, ತೀರ್ಥ ಮಂಟಪ, ಹಾಗೆ ಯಜ್ಞಕುಂಡವನ್ನು ಕಲ್ಲಿನಿಂದ, ಹಾಗೆ ದೇವಸ್ಥಾನವನ್ನು ಕಲ್ಲಿನಿಂದ ಪೌಳಿಯನ್ನು ರಚಿಸಲಾಗಿದೆ. ಮುಂದೆ ಈ ವರ್ಷ ಈ 26-27ನೇ ವರ್ಷದಲ್ಲಿ ನಾಗನ ಕಟ್ಟೆಯನ್ನು ಜೀರ್ಣೋದ್ಧಾರ, ಕಲ್ಲಿನಿಂದ ಚಂದದಲ್ಲಿ ಜೀರ್ಣೋದ್ಧಾರ ಮಾಡುವಂಥ ಕೆಲಸ ನಡೀತದೆ. ಅದರ ಮತ್ತಿನ ವರ್ಷ ದೇವಸ್ಥಾನದ ಕೆರೆ, ತಟಾಕ, ದೇವರು ಸ್ನಾನ ಮಾಡುವಂಥ ತಟಾಕ ತುಂಬ ಸಾಧಾರಣ 500-600 ವರ್ಷ ಮೇಲೆ 700 ವರ್ಷದ ಹಿಂದಿನದ್ದು. ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಇದ್ದೇವೆ. ಹಾಗೆ ಅದಲ್ಲದೆ ನಾವು ಬೇರೆ ಕ್ಷೇತ್ರಗಳಿಗೆ ಎಲ್ಲ ಜೀರ್ಣೋದ್ಧಾರ ಕ್ಷೇತ್ರಕ್ಕೆ ಈ ಕ್ಷೇತ್ರದಿಂದ ಅಲ್ಲಿಯ ಇದಕ್ಕೆ ವಿಘ್ನೇಶ್ವರನ ಪ್ರಸಾದ ಅಂತ ಹೇಳಿ ಅವರಿಗೆ ಸಹಾಯ ಕೊಡ್ತಾ ಇದ್ದೇವೆ. ಅದೂ ಅಲ್ಲದೆ ಶಾಲೆ ಮಕ್ಕಳಿಗೆ, ಪಾಪದ ಕಲಿಯುವಂಥ ಅನಾಥ ಮಕ್ಕಳಿಗೆ ಹಾಗೂ ಡಿಸೇಬಲ್ಡ್ ಮಕ್ಕಳ ಶಾಲೆಗಳಿಗೆಲ್ಲ ಇಲ್ಲಿಂದ ಧನ ಸಹಾಯ ಹೋಗ್ತದೆ. ಹಾಗೂ ಗೋಮಾತೆಗೆ ಇಲ್ಲಿಂದ ಪ್ರತಿ ವರ್ಷ ಗೋಗಳನ್ನು ಸಾಕುವಂಥ ಸಂಘ ಸಂಸ್ಥೆಗಳಿಗೆ ನಾವು ವಿತರಣೆ ಮಾಡ್ತೇವೆ. ಹಣವನ್ನು ದೇವರ ಇದಕ್ಕೆ ಕಾಣಿಯಾಗಿ ಕೊಡ್ತಾ ಇದ್ದೇವೆ. ಎಲ್ಲ ಮಹಾಗಣಪತಿ ದೇವರು ಎಲ್ಲ ನಮ್ಮ ಟಿ ವಿ ವೀಕ್ಷಕರಿಗೂ ಇಡೀ ದೇಶದ ಜನರಿಗೂ ಆರೋಗ್ಯ, ಭಾಗ್ಯ, ಸುಖ ಸಂಪತ್ತು ಕೊಡಲಿ ಅಂತೇಳಿ ನಾವು ಬೇಡಿಕೊಳ್ತೇವೆ. ಶ್ರೀ ಕ್ಷೇತ್ರದಲ್ಲಿರುವ ಉದ್ಭವ ಗಣಪತಿಯು ಸಿದ್ಧಿಲಕ್ಷ್ಮಿಯೊಂದಿಗೆ ಭಕ್ತರ ಇಚ್ಛೆಗಳನ್ನು ಪೂರೈಸುವ ಗಣಪತಿಯಾಗಿದ್ದಾನೆ. ಇಂದಿಗೂ ಶರವು ಶಿವ ದೇವಾಲಯದ ದಕ್ಷಿಣ ಗೋಡೆಯ ಮೇಲೆ ಕಾಣಿಸಿಕೊಂಡ ಗಣಪತಿ ದೇವರನ್ನ ಗುಡಿಯ ಒಳಗೆ ನೋಡಬಹುದು.
ವಿಶ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ನಗುಮೊಗದಿಂದ ಜಗವನ್ನು ನೋಡುತ್ತ ನಂಬಿ ಬಂದ ಭಕ್ತರಿಗೆ ಶ್ರೀ ಕ್ಷೇತ್ರದ ಶಿವ ಮತ್ತು ಗಣಪತಿ ದೇವರು ಸನ್ಮಂಗಳವನ್ನುಂಟು ಮಾಡಲಿ. ನಿತ್ಯವು ಬೆಳಗಿ ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ ಶರಣು ಶರಣು ಗಣಪ ಶರಣು ಶರಣು ಬೆನಕ ಶರಣು ಶರಣು ಗಣಪ ಶರಣು ಶರಣು ಬೆನಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈಷ್ಣವಿ ಅಗರಬತ್ತಿ, ನಿಮ್ಮ ಮನೆಯ ಅದೃಶ್ಯ ಅಲಂಕಾರ.